ಕಂಬಳ ಕರಾವಳಿಯ ಜನರಿಗೆ ಅಚ್ಚುಮೆಚ್ಚಿನ ಕ್ರೀಡೆ. ಕಂಬಳ ಒಂದು ಜಾನಪದ ಕ್ರೀಡೆಯೂ ಹೌದು. ಮಳೆಗಾಲದ ಬೇಸಾಯದ ಕೆಲಸ ಮುಗಿದ ದಿನಗಳಿಂದ ಕರಾವಳಿ ಜಿಲ್ಲೆಯ ಉದ್ದಗಲಕ್ಕೂ ಕಂಬಳ ಕ್ರೀಡೆ ಶುರುವಾಗುತ್ತೆ. ಆದರೆ ಆಧುನಿಕತೆ ಬೆಳೆದಂತೆ ಜನರು ಕೃಷಿ ಚಟುವಟಿಕೆಗಳಿಂದ ದೂರ ಆಗ್ತಾ ಇದ್ದಾರೆ. ಕಂಬಳ ಕ್ರೀಡೆಯನ್ನ ಉಳಿಸಿಕೊಳ್ಳುವ ಅನಿವಾರ್ಯತೆಯಿಂದ ಕಂಬಳದ ಕ್ರೀಡಾ ತರಬೇತಿ ನೀಡಿ ಕಂಬಳದ ಕೋಣಗಳನ್ನು ಓಡಿಸುವ ತರಬೇತಿ ಕಾರ್ಕಳದಲ್ಲಿ ನಡೀತಾ ಬಂದಿದೆ. ಕಂಬಳ ಅಂದ್ರೆ ಕರಾವಳಿಯ ಜನ ಕಣ್ಣು ಅಗಲ ಮಾಡಿ ನೋಡ್ತಾರೆ. ಬೇಸಾಯದ ನೆಲದಲ್ಲಿ ದುಡಿದು ದನಿ ಮನಗಳಿಗೆ ಈ ಕ್ರೀಡೆ ಹೊಸ ಚೇತನವನ್ನ ಕೊಡುತ್ತೆ. ಕಂಬಳದ ಕೋಣಗಳು ಮಂಜೂಟಿಯಲ್ಲಿ ಮಿಂಚಿನ ವೇಗದಲ್ಲಿ ಓಡಿದ್ರೆ ನೋಡುಗರ ಮೈ ರೋಮಾಂಚನವಾಗುತ್ತೆ. ಆದ್ರೆ ಕಂಬಳದ ಕ್ರೀಡೆಗೆ ಸಾಕಷ್ಟು ತರಬೇತಿಯ ಅಗತ್ಯವಿದೆ. ಕಾರ್ಕಳ ತಾಲೂಕಿನ ಮಿಯಾರಿನಲ್ಲಿ ನಡೆಯುತ್ತಿರುವ ಕಂಬಳ ಓಟಗಾರರ ಜಾನಪದ ಶೈಲಿಯ ತರಬೇತಿ ಶಿಬಿರ ಎಲ್ಲಾ ಶಿಬಿರಗಳಿಂದ ತುಂಬಾ ಡಿಫರೆಂಟ್. ಕಂಬಳ ಇತಿಹಾಸದಲ್ಲಿಯೇ ಕಂಬಳದ ವಿವಿಧ ಮಜಲುಗಳು ತೆರೆದಿರುವ 4ನೇ ಬಾರಿ ನಡೆಯುತ್ತಿರುವ ಶಿಬಿರದಲ್ಲಿ ಸುಪ್ರೀಂ ಕೋರ್ಟ್ನ ಅಹಿಂಸಾತ್ಮಕ ಆದೇಶವನ್ನ ಚಾಚು ತಪ್ಪದೆ ಪಾಲಿಸೋಕೆ ತಯಾರಿ ನಡೆಸಲಾಗುತ್ತಿದೆ ಅನ್ನೋದು ಈ ಬಾರಿಯ ಸ್ಪೆಷಲ್. ಕಂಬಳ ಆಸಕ್ತ ಸಮಾನ ಮನಸ್ಕರ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬಂದ ಕಂಬಳ ಸಂರಕ್ಷಣೆ, ನಿರ್ವಹಣೆ ಮತ್ತು ತರಬೇತಿ ಅಕಾಡೆಮಿಯ ವತಿಯಿಂದ ಕಾರ್ಕಳ ತಾಲೂಕಿನ ಮಿಯಾರಿನ ಲವಕುಶ ಜೋಡುಕೆರೆ ಕಂಬಳ ಮೈದಾನದಲ್ಲಿ ಕಂಬಳ ಓಟಗಾರರಿಗೆ 15 ದಿನಗಳ ಚಾರಿತ್ರಿಕ ತರಬೇತಿ ಶಿಬಿರ ನಡೆಯುತ್ತಿದೆ. ಕಂಬಳದ ವಿವಿಧ ಹಂತಗಳ ಬಗ್ಗೆ ಸೂಕ್ತ ತರಬೇತಿ ಇಲ್ಲದಿದ್ದುದರಿಂದ ಕಂಬಳ ಮುಗಿಯುವಲ್ಲಿ ವಿಳಂಬವಾಗ್ತಾ ಇದೆ. ಕಂಬಳ 24 ಗಂಟೆ ಅವಧಿಯೊಳಗೆ ಮುಗಿಸುವ ಪ್ರಯತ್ನದ ಅಂಗವಾಗಿ ಈ ಯೋಜನೆಯನ್ನ ಅಕಾಡೆಮಿ ಹಾಕಿಕೊಂಡಿದೆ. ಕೋಣ ಓಡಿಸುವವರ ಸಮಸ್ಯೆ, ಪಳಗಿಸುವವರ ವಿರಳತೆ ಸೇರಿದಂತೆ ವಿವಿಧ ಹಂತಕ್ಕೆ ಸಂಬಂಧಪಟ್ಟಂತೆ ಆಸಕ್ತರಿಗೆ ಸಮರ್ಥರಿಂದ ಇಲ್ಲಿ ವೈಜ್ಞಾನಿಕ ತರಬೇತಿ ನೀಡುವ ಉದ್ದೇಶ ಅಕಾಡೆಮಿಯ ಗುರಿಯಾಗಿದೆ. ತರಬೇತಿ ಕೊಟ್ಟಿದ್ರಿಂದ ಒಂದು ಒಳ್ಳೆಯ ಹೆಸರು ಮಾಡಲಿಕ್ಕೊಂದು ದಾರಿ ಆಯಿತು. ಮತ್ತು ಕೃಷಿಯಲ್ಲಿ ತುಂಬ ಆಸಕ್ತಿ ಇದೆ ನನಗೆ. ಮತ್ತು ನಮ್ಮ ಊರಿನಲ್ಲಿ ಒಂದು ಕೋಣ ಇತ್ತು, ಅದರಲ್ಲಿ ಓಟಗಾರ ಯಾರು ಇರಲಿಲ್ಲ. ಹಾಗೆ ನಾನು ಕೂಡ ಒಂದು ಕೋಣ ಓಡಿಸಬೇಕು, ಅದರಿಂದ ಬಂದು ಒಂದು ಪದಕ್ಕೆಲ್ಲ ಮಾಡಬೇಕಂತ ತುಂಬ ಆಸೆ ಇತ್ತು. ಹಾಗೆ ಆಸಕ್ತಿ ಬಂದ ಮೇಲೆ ಒಂದು ಅಕಾಡೆಮಿ ಮಾಡಿದರು ಗುಣಪಾಲ ಸರ್. ಅದರಿಂದ ಮುಂದಕ್ಕೆ ಬಂದ. ಎಷ್ಟು ವರ್ಷ ಆಯಿತು? 5 ವರ್ಷದಿಂದ ಓಡಿಸ್ತಿದ್ದೇನೆ. ಮುಂದಿನ ಯುವಕರಿಗೆ ಏನು ಹೇಳ್ತಾರೆ? ಮುಂದಿನ ಯುವಕರಿಗೆ ಒಳ್ಳೆ ಕಲಿಸ್ಬೇಕಂತ ಕಲಿಸ್ಬೇಕು. ಈ ಬಾರಿಯ ತರಬೇತಿಗೆ ಸೆಲೆಕ್ಷನ್ ಮಾತ್ರ ಪಕ್ಕಾ ಅಥ್ಲೆಟಿಕ್ ಆಗಿತ್ತು. ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಜಿಲ್ಲೆಯಿಂದ ತರಬೇತಿಗಾಗಿ 150 ಜನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ರು. ಎನ್ಎಸ್ಐ ತರಬೇತುದಾರರನ್ನ ಕರೆಯಿಸಿ 16 ಬಗೆಯ ಅಥ್ಲೆಟಿಕ್ ಈವೆಂಟ್ನಿಂದ ಪರೀಕ್ಷಿಸಿ 27 ಯುವಕರನ್ನ ಕೊನೆಗೂ ಸೆಲೆಕ್ಷನ್ ಮಾಡಲಾಯಿತು. ಸೆಲೆಕ್ಷನ್ ಆದ 27 ಯುವಕರು ಕೂಡ ಈ ಹಿಂದೆ ಕಂಬಳದ ಕೋಣ ಓಡಿಸಿ ಅನುಭವವಿದ್ದವರು. ಬೆಳಗ್ಗೆ ಯೋಗದಿಂದ ಆರಂಭವಾಗಿ ನುರಿತ ತರಬೇತುದಾರರಿಂದ ಕಠಿಣ ತರಬೇತಿಯನ್ನ ಶಿಬಿರಾರ್ಥಿಗಳಿಗೆ ನೀಡಲಾಗುತ್ತಿದೆ. ಶಿಬಿರದಲ್ಲಿ ಕೋಣಗಳನ್ನು ತೊಳೆಯುವುದರ ಜೊತೆಗೆ ಕೋಣಗಳಿಗೆ ಎಣ್ಣೆ ಹಚ್ಚುವುದು, ಕಂಬಳಕ್ಕೆ ಸಿದ್ಧಗೊಳಿಸುವುದು, ನೊಗ ಕಟ್ಟುವುದು, ಹಲಗೆ ಮರ ಕಟ್ಟುವುದು, ವಿವಿಧ ರೀತಿಯ ಹಗ್ಗ ಸಲಕರಣೆ ತಯಾರಿಸುವುದು, ಬೆತ್ತ ಹೆಣೆಯುವುದು ಮೊದಲಾದ ವಿಷಯಗಳಲ್ಲಿ ತರಬೇತಿ ನೀಡಲಾಗುತ್ತಿದೆ. ಶಿಬಿರಾರ್ಥಿಗಳನ್ನ ಮಾನಸಿಕವಾಗಿ ಹಾಗೂ ಶಾರೀರಿಕವಾಗಿ ಸಿದ್ಧಗೊಳಿಸಲು ದೈಹಿಕ ವ್ಯಾಯಾಮ, ಯೋಗಾಸನ, ವ್ಯಕ್ತಿತ್ವ ವಿಕಸನ, ಆಹಾರ ಪದ್ಧತಿಯ ಕುರಿತು ತರಬೇತಿಯನ್ನ ನೀಡಲಾಗುತ್ತಿದೆ. ಮತ್ತು ಈ ಶಿಬಿರಕ್ಕೆ ಬಂದ ಕಾರಣ ಅಂತ ಹೇಳಿದರೆ ಇಲ್ಲಿ ಸೈಂಟಿಫಿಕ್ ಆಗಿ ಎಲ್ಲ ಹೇಳಿಕೊಡ್ತಾರೆ. ನಮ್ಮದು ಮಜಲೆಲ್ಲ ಲೂಸ್ ಇದೆ, ಹೇಗೆ ಟೈಟ್ ಮಾಡಬೇಕು, ಮತ್ತು ಇಲ್ಲಿ ಓಡುವಾಗ ಈ ಯಾವ ಮಜಲೆಲ್ಲ ಯೂಸ್ ಆಗ್ತದೆ ಅದನ್ನು ಹೇಗೆಲ್ಲ ನಾವು ಇಲ್ಲಿ ಸರಿ ಮಾಡ್ಬೋದು, ಓಡುವಾಗ ಯಾವ ರೀತಿಯಲ್ಲಿ ಯೂಸ್ ಮಾಡ್ಬೋದು ಅಂತೆಲ್ಲ ಹೇಳ್ತಾರೆ. ಅದಕ್ಕಾಗಿ ಇವರು ವ್ಯಾಯಾಮ ಎಲ್ಲ ಹೇಳ್ಕೊಡ್ತಾರೆ. ಬೆಳಿಗ್ಗೆ ಯೋಗ ಹೇಳಿಕೊಟ್ಟಿರ್ತಾರೆ. ಅವ್ರು ಹೇಳಿದ 100% ಅಲ್ಲಿ ನಾವು ಮನೆಗೆ ಒಂದು 50% ತಗೊಂಡು ಹೋದರೆ ಅದನ್ನು ನಾವು ಕಂಟಿನ್ಯೂ ಮಾಡಿದರೆ ಸಾಕಂತ ಹೇಳಿದ್ದಾರೆ ಅವರು. ಮತ್ತು INS ಕೋಚ್, ಇಂಟರ್ನ್ಯಾಷನಲ್ ಕೋಚ್ ಎಲ್ಲ ಬಂದಿದ್ದಾರೆ ಇಲ್ಲಿಗೆ, ವಸಂತ್ ಜೋಗಿ ಅಂತ ಹೇಳಿ. ತುಂಬ ಒಳ್ಳೆಯ ರೀತಿ ವ್ಯಾಯಾಮ ಎಲ್ಲ ಮಾಡಿಸ್ತಾರೆ.
ಈಗ ಸುಮಾರು 9 ದಿನ ಆಯಿತು. 9 ದಿನದಲ್ಲೇ ಎಲ್ಲರಿಗೂ ಸುಮಾರು ಫಿಟ್ ಆಗಿದ್ದಾರೆ ಅಂತ ಅನಿಸ್ತದೆ. ಎಲ್ಲರೂ ಮನೆಯವರು ಬಂದವರು ಹೇಳ್ತಾರೆ ಸುಮಾರು ಫಿಟ್ ಆಗಿದೆ ಮಾರೆ ಹಾಗೆ ಹೀಗೆ ಅಂತ ಅವರು ಹೇಳಿದ್ದಾರೆ. ಕರೆಕ್ಟ್ ನೀವು ಇದನ್ನೇ ಮೇಂಟೈನ್ ಮಾಡಿದರೆ 3 ತಿಂಗಳು ನಿಮಗೆ ಇದೇ ಒಮ್ಮೆ ಈ 12 ದಿವಸದಲ್ಲಿ ಏನು ಕರೆಕ್ಟ್ ಮಾಡ್ತೀರಾ ಅದು 3 ತಿಂಗಳಿಗೆ ಸಾಕು ಅಂತ ಹೇಳಿದ್ದಾರೆ. ಕಂಬಳ ಓಟಗಾರರ ವೇಗದ ಮಿತಿ ಒಲಿಂಪಿಕ್ಸ್ನಲ್ಲಿ ಓಡುವ ಓಟಗಾರರಿಗಿಂತಲೂ ಮೀರಿಸಿದ್ದು. ಕೋಣದೊಂದಿಗೆ ಹೆಜ್ಜೆ ಹಾಕುವ ಇವರಿಗೆ ಜಾಗತಿಕ ಸಾಧನೆಯಲ್ಲಿ ಹುಸೇನ್ ಬೋಲ್ಟ್ ರೆಕಾರ್ಡ್ ಅನ್ನ ಮೀರಿಸಬಲ್ಲರು. ಕಂಬಳದ ಜನಪ್ರಿಯತೆ ಎಷ್ಟರವರೆಗೆ ಮೀರಿಸಿದ್ದು ಅನ್ನೋದಕ್ಕೆ ಕಂಬಳ ತರಬೇತಿಯಲ್ಲಿ ಪಾಲ್ಗೊಂಡ ಉಪನ್ಯಾಸಕರೇ ಸಾಕ್ಷ್ಯ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.